ಅಮ್ಮ ಮರಿಯೇ ಅಮ್ಮ ಮರಿಯೇ ನಮೋ ನಮೋ ತಾಯೇ ನಮ್ಮ ಹರಿಹರ ಮಾತೆ. ಈ ಆಲಯ ಪ್ರಭುವಿನ ಪರಮಾಲಯ. ಆಲಯ ಈ ಆಲಯ ಪ್ರಭುವಿನ ಪರಮಾಲಯ. ದೇವಾದಿ ದೇವನ ದಿವ್ಯಾಲಯ, ಮಹಿಮೆಯ ರಾಜನ ಮಹದಾಲಯ. ದೇವಾದಿ ದೇವನ ದಿವ್ಯಾಲಯ, ಮಹಿಮೆಯ ರಾಜನ ಮಹದಾಲಯ. ಪರಮನ ಪೂಜಿಪ ಪೂಜಾಲಯ, ಪರಮನ ಪೂಜಿಪ ಪೂಜಾಲಯ. ಆಲಯ ಈ ಆಲಯ ಪ್ರಭುವಿನ ಪರಮಾಲಯ. ಆಲಯ ಈ ಆಲಯ ಪ್ರಭುವಿನ ಪರಮಾಲಯ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮರೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆಯ ಬಸಲಿಕಾ ಪುಣ್ಯಕ್ಷೇತ್ರದಿಂದ ನಾವು ಈ ಬಲಿಪೂಜೆಯನ್ನು ವೀಕ್ಷಿಸ್ತಾ ಇದ್ದೇವೆ. ಈ ಒಂದು ಬಲಿಪೂಜೆಯನ್ನು ಇಲ್ಲಿ ಆಚರಿಸ್ತಾ ಇರಬೇಕಾದರೆ ಈ ಪುಣ್ಯ ತಾಣದಿಂದ ದೇವರ ಅನುಗ್ರಹ ಮತ್ತು ಆಶೀರ್ವಾದ ನಿಮ್ಮ ಹೃದಯವನ್ನು ತುಂಬುವಂತೆ ಆಗಲಿ ಎಂದು ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ. ಇವತ್ತಿನ ವಾಚನಗಳಲ್ಲಿ ನಾವು ಅರ್ಥ ಮಾಡಿಕೊಳ್ಳುವ ವಿಷಯ, ನಮ್ಮ ದೇವರನ್ನು ನಾವು ಹೇಗೆ ಸಂಧಿಸಬೇಕು. ಬಿ ಸ್ಟಿಲ್ and know that I am God. ಕೀರ್ತನಕಾರ 46ನೆಯ ಕೀರ್ತನೆ 10ನೆಯ ವಚನದಲ್ಲಿ ನುಡಿಯುವಂತಹ ಮಾತು, ಶಾಂತವಾಗಿರಿ ಮತ್ತು ನನ್ನನ್ನು ದೇವರು ಎಂದು ಅರ್ಥ ಮಾಡಿಕೊಳ್ಳಿರಿ. ಶಾಂತತೆಯ ಪ್ರಸನ್ನತೆಯ ರೂಪವಾಗಿದೆ ಪ್ರತಿಯೊಂದು ಬಲಿಪೂಜೆ. ಈ ಪ್ರಾರ್ಥನೆಯಲ್ಲಿ ನಾವು ಭಾಗವಹಿಸುವಾಗ ದೇವರ ಅನುಗ್ರಹ ಮತ್ತು ಆಶೀರ್ವಾದ ನಮ್ಮ ಹೃದಯಗಳನ್ನು ತುಂಬುವಂತೆ ಆಗಲಿ ಎಂದು ಬೇಡಿಕೊಳ್ಳುತ್ತಾ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ಯೋಗ್ಯರಾಗುವಂತೆ ಈಗ ನಮ್ಮ ಪಾಪಗಳಿಗೆ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ
ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೇನ್. Hare
ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಪವಿತ್ರಾತ್ಮರಿಂದ ಶಿಕ್ಷಿತರಾಗಿ ನಿಮ್ಮನ್ನು ತಂದೆ ಎಂದು ಕರೆಯಲು ಧೈರ್ಯಗೊಳ್ಳುತ್ತೇವೆ. ದತ್ತು ಮಕ್ಕಳೆಂಬ ಮನೋಭಾವವನ್ನು ನಮ್ಮ ಹೃದಯಗಳಲ್ಲಿ ಪರಿಪೂರ್ಣಗೊಳಿಸಿರಿ. ನೀವು ವಾಗ್ದಾನವಿತ್ತ ಪಿತ್ರಾರ್ಜಿತವನ್ನು ಪ್ರವೇಶಿಸಲು ನಾವು ಯೋಗ್ಯರಾಗುವಂತೆ ಕರುಣಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅರಸರುಗಳ ಮೊದಲನೆಯ ಗ್ರಂಥದಿಂದ ವಾಚನ. ನೀನು ಹೊರಗೆ ಬಂದು ಬೆಟ್ಟದ ಮೇಲೆ ಸರ್ವೇಶ್ವರನ ಮುಂದೆ ನಿಲ್ಲು. ಎಲಿಯನು ಪ್ರಯಾಣ ಮಾಡಿ ದೇವಗಿರಿಯಾದ ಹೊರೇಬನ್ನು ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳಿದುಕೊಂಡನು. ಆಗ ನೀನು ಹೊರಗೆ ಬಂದು ಬೆಟ್ಟದ ಮೇಲೆ ಸರ್ವೇಶ್ವರನ ಮುಂದೆ ನಿಲ್ಲು ಎಂದು ವಾಣಿಯಾಯಿತು. ಆಹಾ, ಸರ್ವೇಶ್ವರ ಅಲ್ಲೇ ಹಾದು ಹೋದರು. ಅವರ ಮುಂದೆ ಪರ್ವತಗಳನ್ನು ಭೇದಿಸಿ ಬಂಡೆಗಳನ್ನು ಪುಡಿ ಪುಡಿ ಮಾಡುವಂಥ ದೊಡ್ಡ ಬಿರುಗಾಳಿ ಬೀಸಿತು. ಸರ್ವೇಶ್ವರ ಅದರಲ್ಲಿ ಇರಲಿಲ್ಲ. ತರುವಾಯ ಭೂಕಂಪ ಉಂಟಾಯಿತು, ಅದರಲ್ಲೂ ಅವರಿರಲಿಲ್ಲ. ಭೂಕಂಪವಾದ ನಂತರ ಸಿಡಿಲು ಉಂಟಾಯಿತು, ಅದರಲ್ಲಿಯೂ ಸರ್ವೇಶ್ವರ ಇರಲಿಲ್ಲ. ಕಡೆಗೊಂದು ಮೆಲುದನಿ. ಅದನ್ನು ಕೇಳಿದ ಕೂಡಲೇ ಎಲಿಯನು ತನ್ನ ಕಂಬಳಿಯಿಂದ ಮುಖವನ್ನು ಮುಚ್ಚಿಕೊಂಡು ಹೋಗಿ ಗವಿಯ ದ್ವಾರದಲ್ಲಿ ನಿಂತನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಮಗೆ ಪ್ರಭು ಕರುಣೆಯನು ಕರುಣೆಯನು ತೋರಿಸೆ ಮಗೆ ಪ್ರಭು ಕರುಣೆಯನು ಕರುಣೆಯನು. ನಾ ಕೇಳುತ್ತಿರುವೆನು ಪ್ರಭು ಹೇಳುವುದನು, ತನ್ನ ಜನರಿಗಾತ ನುಡಿಯುವುದು ಶಾಂತಿಯನು. ಭಯಭಕ್ತಿಯುಳ್ಳವರಿಗಾತನ ರಕ್ಷಣೆ ಸನ್ನಿಹಿತ, ಇದರಿಂದಾತನ ಮಹಿಮೆ ನಾಡಿನಲ್ಲಿರುವುದು ನಿರುತ. ತೋರಿಸೆ ಮಗೆ ಪ್ರಭು ಕರುಣೆಯನು ಕರುಣೆಯನು. ಪ್ರೀತಿಯು ಸತ್ಯವು ಒಂದನ್ನೊಂದು ಕೂಡಿರುವವು, ನೀತಿಯು ಶಾಂತಿಯು ಒಂದನ್ನೊಂದು ಚುಂಬಿಸುವವು. ಸತ್ಯದ ಹುಟ್ಟುವುದು ಭೂಮಿಯಿಂದ, ನೀತಿಯು ದೃಷ್ಟಿಸುವುದು ಗಗನದಿಂದ. ತೋರಿಸೆ ಮಗೆ ಪ್ರಭು ಕರುಣೆಯನು ಕರುಣೆಯನು.
ಪ್ರಭು ಕೊಟ್ಟೆ ತೀರುವನು ಒಳಿತನು. ನಮ್ಮ ನಾಡು ನೀಡುವುದು ಬೆಳೆಯನು. ನಡೆಯುವುದು ಪ್ರಭುವಿನ ಮುಂದೆ ನೀತಿ. ಮಾಡುವುದು ಆತನ ಹೆಜ್ಜೆಗೆ ಆದಿ. ತೋರಿಸೆ ಮಗೆ ಪ್ರಭು ಕರುಣೆಯನು, ಕರುಣೆಯನು. ತೋರಿಸೆ ಮಗೆ ಪ್ರಭು ಕರುಣೆಯನು, ಕರುಣೆಯನು. ಎರಡನೆಯ ವಾಚನ. ಸಂತ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ನನ್ನ ಜನರಾದ ಯಹೂದ್ಯರ ವಿಷಯವಾಗಿ ನನಗೆ ಅತೀವ ದುಃಖವೂ ನಿರಂತರ ಮನೋವೇದನೆಯೂ ಉಂಟಾಗುತ್ತಿದೆ. ಇದು ಸುಳ್ಳಲ್ಲ. ಕ್ರಿಸ್ತ ಯೇಸುವಿನಲ್ಲಿ ಸತ್ಯವಾಗಿಯೇ ಹೇಳುತ್ತಿದ್ದೇನೆ. ಪವಿತ್ರಾತ್ಮಧೀನರಾಗಿರುವ ನನ್ನ ಮನಸ್ಸೇ ಇದಕ್ಕೆ ಸಾಕ್ಷಿಯಾಗಿದೆ. ಸ್ವದೇಶೀಯರು ರಕ್ತ ಸಂಬಂಧಿಕರು ಆದ ನನ್ನ ಸಹೋದರರ ಪರವಾಗಿ ನಾನು ಕ್ರಿಸ್ತ ಯೇಸುವಿನಿಂದ ಬಹಿಷ್ಕೃತನಾಗಿ ಶಾಪಗ್ರಸ್ತನಾಗಲು ಸಹ ಸಿದ್ಧನಿದ್ದೇನೆ. ಅವರೇ ಇಸ್ರಾಯೇಲರು. ದೇವರೇ ಇವರನ್ನು ಮಕ್ಕಳನ್ನಾಗಿ ಆರಿಸಿಕೊಂಡರು. ಇವರಿಗೆ ನಮ್ಮ ಮಹಿಮೆಯನ್ನು ವ್ಯಕ್ತಪಡಿಸಿದರು. ಇವರೊಡನೆ ಒಡಂಬಡಿಕೆಯನ್ನು ಮಾಡಿಕೊಂಡರು. ಇವರಿಗೆ ಧರ್ಮಶಾಸ್ತ್ರವನ್ನು, ಸಭಾರಾಧನೆಯನ್ನು, ವಾಗ್ದಾನಗಳನ್ನು ದಯಪಾಲಿಸಿದರು. ಅಬ್ರಹಾಂ, ಇಸಾಕ್ ಮತ್ತು ಯಾಕೋಬ ಎಂಬ ಪಿತಾಮಹರು ಸಹ ಇವರಿಗೆ ಸೇರಿದವರೇ. ಶಾರೀರಿಕವಾಗಿ ಕ್ರಿಸ್ತ ಯೇಸುವು ಇವರ ವಂಶದಲ್ಲಿ ಹುಟ್ಟಿದವರೇ. ಸಕಲಕ್ಕೂ ಒಡೆಯರಾದ ದೇವರಿಗೆ ನಿರಂತರ ಸ್ತುತಿ ಸ್ತೋತ್ರ ಸಲ್ಲಲಿ. ಆಮೇನ್. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮರೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸುಸ್ವಾಮಿ ತಾವು ಜನರ ಗುಂಪನ್ನು ಕಳುಹಿಸಿ ಬಿಡುವಷ್ಟರಲ್ಲಿ ಶಿಷ್ಯರು ದೋಣಿ ಹತ್ತಿ ತಮಗಿಂತ ಮುಂದಾಗಿ ಸರೋವರದ ಆಚೆಯ ದಡಕ್ಕೆ ಹೋಗಬೇಕೆಂದು ಆಜ್ಞಾಪಿಸಿದರು. ಜನರನ್ನು ಬೀಳ್ಕೊಟ್ಟ ಬಳಿಕ ಪ್ರಾರ್ಥನೆ ಮಾಡಲು ಯೇಸು ಒಬ್ಬರೇ ಬೆಟ್ಟಕ್ಕೆ ಹೋದರು. ಕತ್ತಲೆ ಕವಿದಾಗ ಅವರು ಅಲ್ಲಿ ಒಬ್ಬಂಟಿಗರಾಗಿದ್ದರು. ಅಷ್ಟರಲ್ಲಿ ದೋಣಿ ದಡದಿಂದ ಬಹುದೂರ ಸಾಗಿತ್ತು. ಎದುರು ಗಾಳಿ ಬೀಸಿ ಅದು ಅಲೆಗಳ ಬಡಿತಕ್ಕೆ ಸಿಕ್ಕಿಕೊಂಡಿತ್ತು. ಆಗ ರಾತ್ರಿಯ ಕಡೆ ಜಾವದ ಸಮಯ. ಯೇಸು ಸರೋವರದ ಮೇಲೆ ನಡೆದುಕೊಂಡೇ ಶಿಷ್ಯರ ಬಳಿಗೆ ಬಂದರು.
ಹೀಗೆ ಸರೋವರದ ಮೇಲೆ ನಡೆದು ಬರುತ್ತಿದ್ದ ಯೇಸುವನ್ನು ನೋಡಿದಾಗ ಶಿಷ್ಯರು ಭಯಭ್ರಾಂತರಾದರು, ದಿಗಿಲುಗೊಂಡು ಭೂತ ಭೂತ ಎಂದು ಚೀರಿದರು. ತಕ್ಷಣವೇ ಯೇಸು, ಭಯಪಡಬೇಡಿ, ನಾನೇ, ಬೇರೆ ಯಾರೂ ಅಲ್ಲ, ಧೈರ್ಯದಿಂದಿರಿ ಎಂದು ಅವರೊಡನೆ ಮಾತನಾಡಿದರು. ಆಗ ಪೇತ್ರನು, ಸ್ವಾಮಿ, ತಾವೇ ಆದರೆ ನಾನು ನೀರಿನ ಮೇಲೆ ನಡೆದು ನಿಮ್ಮ ಬಳಿಗೆ ಬರುವಂತೆ ಆಜ್ಞಾಪಿಸಿ ಎಂದನು. ಯೇಸು ಬಾ ಎಂದು ಕರೆಯಲು ಪೇತ್ರನು ದೋಣಿಯನ್ನು ಬಿಟ್ಟು ನೀರಿನ ಮೇಲೆ ನಡೆಯುತ್ತಾ ಯೇಸುವಿನತ್ತ ಬಂದನು. ಆದರೆ ಬಲವಾದ ಗಾಳಿ ಬೀಸುತ್ತಿರುವುದನ್ನು ಕಂಡು ಹೆದರಿದನು. ಹಾಗೆಯೇ ಮುಳುಗಿ ಹೋಗಲಾರಂಭಿಸಿದನು. ಆಗ ಸ್ವಾಮಿ, ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಂಡನು. ಆ ಕ್ಷಣವೇ ಯೇಸು ಕೈ ಚಾಚಿ ಅವನನ್ನು ಹಿಡಿದುಕೊಂಡು, ಅಲ್ಪ ವಿಶ್ವಾಸಿಯೇ, ಏಕೆ ಸಂದೇಹಪಟ್ಟೆ ಎಂದರು. ಆನಂತರ ಅವರಿಬ್ಬರೂ ದೋಣಿಯನ್ನು ಹತ್ತಿದರು. ಕೂಡಲೇ ಗಾಳಿ ನಿಂತು ಹೋಯಿತು. ದೋಣಿಯಲ್ಲಿದ್ದವರು, ನೀವು ನಿಜವಾಗಿಯೂ ದೇವರ ಪುತ್ರ ಎಂದು ಹೇಳಿ ಯೇಸುವನ್ನು ಆರಾಧಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಸಂತ ಪೇತ್ರರ ಗುರುವಿದ್ಯಾ ಮಂದಿರದಲ್ಲಿ ನಾನು ತತ್ವಶಾಸ್ತ್ರದ ಅಧ್ಯಯನವನ್ನು ಮಾಡ್ತಾ ಇರಬೇಕಾದ್ರೆ ನಾವು ಒಂದು ಪ್ರೌಢ ಪ್ರಬಂಧವನ್ನು ಬರೆಯಬೇಕಿತ್ತು. ಪ್ರತಿಯೊಬ್ಬರೂ ಕೂಡ ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯವನ್ನು ಆರಿಸಿಕೊಂಡು ಪ್ರೌಢ ಪ್ರಬಂಧವನ್ನು ಮಂಡಿಸಬೇಕಿತ್ತು. ಆಗ ನಮಗೆ ತತ್ವಶಾಸ್ತ್ರದಲ್ಲಿ ಪದವಿಯನ್ನು ಕೊಡ್ತಾ ಇದ್ರು. ಸರಿ, ಅಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಈ ಪ್ರೌಢ ಪ್ರಬಂಧವನ್ನು ಬರೆಯಬೇಕು ಎಂದು ಆಲೋಚನೆಯನ್ನು ಮಾಡ್ತಾ ಇರಬೇಕಾದರೆ ನಾನು ಒಂದು ವಿಷಯವನ್ನು ಆರಿಸಿಕೊಳ್ಳಬೇಕಿತ್ತು. ಆ ವಿಷಯ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂಥ ವಿಷಯವಾಗಿರಬೇಕಿತ್ತು. ಆತ ನೀಡಿರುವಂಥ ವಿಚಾರಧಾರೆಯ ಬಗ್ಗೆ ಬರೆಯಬೇಕಿತ್ತು. ಆಗ ನಾನು ಆರಿಸಿಕೊಂಡಂಥ ವ್ಯಕ್ತಿ ಹಾಗೂ ವಿಷಯ ದ ಫಿಲಾಸಫಿ ಆಫ್ ರಮಣ ಮಹರ್ಷಿ. ಆಶ್ಚರ್ಯವಾಗಬಹುದು, ಯಾತಕ್ಕಾಗಿ ಈ ಒಬ್ಬ ವ್ಯಕ್ತಿಯ ಬಗ್ಗೆ ಅಥವಾ ಈ ವಿಷಯದ ಬಗ್ಗೆ ಆಸಕ್ತಿ ಮೂಡಿತು ಅಂತ ಹೇಳಿ. ರಮಣ ಮಹರ್ಷಿ ಎನ್ನುವಂತಹ ಈ ವ್ಯಕ್ತಿ ತನ್ನ ಜೀವಿತದಲ್ಲಿ ಮಾತನಾಡಲೇ ಇಲ್ಲ. ಮೌನ ಸ್ವಾಮಿಯಾಗಿ ಉಳಿದುಕೊಂಡಿದ್ದರು, ಮೌನಿಯಾಗಿದ್ದರು. ಅವರು ಹೇಳ್ತಾ ಇದ್ದಿದ್ದು ಎರಡೇ ಎರಡು ಪದಗಳು ಮಾತ್ರ. ಅದು 12ನೆಯ ವಯಸ್ಸಿನ ನಂತರ ಅವರು ಮಾತನಾಡಿದ ಬಗ್ಗೆ ದಾಖಲೆನೇ ನಮಗೆ ಸಿಗೋದಿಲ್ಲ. ನಾನು ಯಾರು, ಹೂ ಆಮ್ ಐ, ಸುಮ್ಮನಿರು, ಬಿ ಸ್ಟಿಲ್, ಬಿ ಸೈಲೆಂಟ್, ಎರಡು ಪದಗಳನ್ನು ಮಾತ್ರ ಜನರಿಗೆ ಅವರು ಹೇಳ್ತಾ ಇದ್ರು. ಒಮ್ಮೆ ಅವರನ್ನು ಒಬ್ಬ ದೊಡ್ಡ ವ್ಯಕ್ತಿ ಭೇಟಿ ಮಾಡಿ ಕೇಳ್ತಾರೆ, ನಿಮ್ಮ ಒಂದು ತತ್ವಜ್ಞಾನಕ್ಕೆ ನಾನು ಮಾರು ಹೋಗಿ ಇವತ್ತು ನಿಮ್ಮ ಬಳಿಗೆ ಬಂದಿದ್ದೇನೆ. ನಾನು ದೊಡ್ಡ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿ ಅಂತ. ಹೂ ಆರ್ ಯು, ನೀನು ಯಾರು ಎಂದು ಕೇಳಿದಾಗ ಆತ ನೀಡುವಂತಹ ಉತ್ತರ, ನನ್ನ ಹೆಸರು ಈ ರೀತಿ ಅಂತ ಹೇಳಿ, ಮೈ ನೇಮ್ ಈಸ್ ಆಂಟನಿ ಪೀಟರ್ ಅನ್ನುವ ರೀತಿಯಲ್ಲಿ ಆತ ಉತ್ತರವನ್ನು ಕೊಡ್ತಾನೆ. ಆಗ ಅವ್ರು ಹೇಳ್ತಾರೆ, ಅದು ನಿನ್ನ ಹೆಸರು, ನೀನು ಯಾರು? ಐ ಆಮ್ ಎ ಪ್ರೊಫೆಸರ್ ಇನ್ ಸಚ್ ಅಂಡ್ ಸಚ್ ಎ ಕಾಲೇಜ್. ಅದು ನಿನ್ನ ಉದ್ಯೋಗ, ನೀನು ಯಾರು? ನಾನು ಈ ಥರ ಕುಟುಂಬದಿಂದ ಬಂದಿರುವಂಥವ್ರು, ಅದು ನಿನ್ನ ಕುಟುಂಬದ ಹಿನ್ನೆಲೆ, ನೀನು ಯಾರು? ಆತನಿಗೆ ಆಶ್ಚರ್ಯವಾಗುತ್ತೆ. ಆಗ ಅವ್ರು ಹೇಳ್ತಾರೆ, ಮೌನವಾಗಿದ್ದು ನಿನ್ನ ಬಗ್ಗೆ ನೀನು ಅರಿತುಕೋ ಅಂತೇಳಿ. ಬೈಬಲ್ ಶ್ರೀ ಗ್ರಂಥದಲ್ಲಿ ನಾವು
ಎಲ್ಲದಕ್ಕೂ ಒಂದು ಉತ್ತರವನ್ನು ಕಂಡುಕೊಳ್ಳುತ್ತೇವೆ. ನಮ್ಮ ದೇವರು ಯಾವಾಗ ನಮಗೆ ದರ್ಶನವನ್ನು ಕೊಡುತ್ತಾರೆ ಎನ್ನುವುದು ಇವತ್ತಿನ ಮೊದಲನೆಯ ವಾಚನದ ತಾತ್ಪರ್ಯವಾಗಿದೆ. ನಾವು ನೋಡ್ತೇವೆ, ಪ್ರವಾದಿಯು ಬೆಟ್ಟದ ಮೇಲೆ ಹೋಗಿ ಪರ್ವತದ ಮೇಲೆ ಹತ್ತಿ ಗುಹೆಯೊಳಗೆ ಕುಳಿತುಕೊಂಡು ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಾದ್ರೆ ಹೊರಗಡೆ ಬಾ, ಸ್ವಾಮಿ ತನ್ನ ದರ್ಶನವನ್ನು ಕೊಡುವುದಕ್ಕಾಗಿ ಬಯಸ್ತಾರೆ. ಆಗ ಆ ಪ್ರವಾದಿ ನೋಡ್ತಾನೆ, ದೊಡ್ಡ ಬಿರುಗಾಳಿ ಬೀಸುತ್ತದೆ, ದೊಡ್ಡ ಬಿರುಗಾಳಿ, ಚಂಡಮಾರುತ ಅಂತ ಹೇಳಬಹುದು. ಆ ಚಂಡಮಾರುತ ಬೀಸಿದಾಗ ಅವನು ತಿಳ್ಕೊಳ್ತಾನೆ, ನಮ್ಮ ದೇವರು ಶಕ್ತಿಶಾಲಿಯಾಗಿ ಕಾಣಿಸ್ಕೊಳ್ತಾರೆ ಅಂತೇಳಿ. ಆದರೆ ದೇವರು ಅಲ್ಲಿ ಇಲ್ಲ. ಪ್ರವಾದಿಯ ಆಲೋಚನೆ, ಅಯ್ಯೋ ದೇವರು ಕಾಣಿಸ್ಕೊಳ್ಳಿಲ್ವಲ್ಲ, ನನ್ನನ್ನು ಮತ್ತೆ ಯಾಕೆ ಕರೆದ್ರು, ನಾನು ಗುಹೆ ಒಳಗಡೆ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ನಲ್ಲ ಅಂತೇಳಿ. ಅದಾದ ನಂತರ ಭೂಕಂಪವಾಗುತ್ತದೆ, ಇಡೀ ಭೂಮಿ ಅದರುತ್ತದೆ. ಆಗ ಯೋಚನೆ ಮಾಡ್ತಾನೆ, ಈಗ ದೇವರು ಬರ್ತಾರೆ. ಈಗ ಅಲ್ಲೂ ಕೂಡ ದೇವರು ಇಲ್ಲ. ಆನಂತರ ತಣ್ಣನೆಯ ಗಾಳಿ, ತಂಪಾದ ಗಾಳಿ ಬರುತ್ತದೆ. ಆಗ ಅವನಿಗೆ ಚಳಿಯಾಗುವ ರೀತಿಯಲ್ಲಿ ಆತ ನೋಡ್ತಾನೆ, ಮುಖವನ್ನು ಮುಚ್ಚಿಕೊಳ್ತಾನೆ. ಆಗ ದೇವರ ದರ್ಶನ ಪ್ರವಾದಿಗೆ ಆಗುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅನೇಕ ಬಾರಿ ನಾವು ಯೋಚನೆಯನ್ನು ಮಾಡ್ತೇವೆ, ದೊಡ್ಡ ದೊಡ್ಡ ಕಂಠದಿಂದ ನಾವು ಕಿರುಚಾಡಿ ಪ್ರಾರ್ಥನೆಯನ್ನು ಮಾಡಿದಾಗ ದೇವರ ದರ್ಶನ ನಮಗಾಗುತ್ತದೆ ಅಂತ ಹೇಳಿ. ನಾನು ಮೊದಲು ಉದಾಹರಣೆಯನ್ನು ಕೊಟ್ಟೆ. ರಮಣ ಮಹರ್ಷಿಗಳು ಯಾವತ್ತೂ ಹೇಳ್ತಾ ಇದ್ದಿದ್ದು ಒಂದೇ ಒಂದು ಮಾತನ್ನು, ಸುಮ್ಮನಿರು ನಾನು ಯಾರು. ಎರಡು ಆಲೋಚನೆಯನ್ನು ನೀನು ಮಾಡಿದರೆ ಇಡೀ ವಿಶ್ವವನ್ನು ನೀನು ಗೆಲ್ಲೋದಿಕ್ಕೆ ಸಾಧ್ಯ ಅಂತ ಹೇಳಿ. ನಾವು ನೋಡ್ತೇವೆ ಇವತ್ತಿನ ಮೊದಲನೆಯ ವಾಚನದಲ್ಲಿ ಸುಂದರವಾದಂಥ ಮಾತುಗಳು. ತಂಗಾಳಿಯಲ್ಲಿ ದೇವರ ದರ್ಶನವಾಗುತ್ತದೆ. ಕೀರ್ತನೆಗಳ ಗ್ರಂಥದಲ್ಲಿ ಒಂದು ಸುಂದರವಾದ ಮಾತು ಕಾಣಿಸ್ಕೊಳ್ತದೆ. 46ನೇ ಅಧ್ಯಾಯ 10ನೇ ವಚನದಲ್ಲಿ ಕಾಣಿಸ್ಕೊಳ್ತದೆ. ಅದು ಏನು ಅಂತ ಹೇಳಿದರೆ, ನೀವು ಮೌನವಾಗಿದ್ದು ನಾನು ದೇವರು ಎಂದು ಅರಿತುಕೊಳ್ಳಿರಿ ಅಂತೇಳಿ. ಬಿ ಸ್ಟಿಲ್ ಆ್ಯಂಡ್ ನೋ ದಟ್ ಐ ಆಮ್ ಗಾಡ್. ಬಿ ಸ್ಟಿಲ್ ಆ್ಯಂಡ್ ನೋ ದಟ್ ಐ ಆಮ್ ಗಾಡ್ ಅನ್ನುವಂಥದ್ದು. ಈ ಒಂದು ಅನುಭವ, ದಿವ್ಯ ಅನುಭವ ಶಿಷ್ಯರಿಗೆ ಆಗಬೇಕಿತ್ತು. ಇವತ್ತಿನ 2ನೆಯ ವಾಚನದಲ್ಲಿ ನಾವು ನೋಡ್ತೇವೆ, ಸಂತ ಪೌಲ ಹೇಳ್ತಾನೆ, ಯಹೂದ್ಯ ಜನಾಂಗದ ಬಗ್ಗೆ ನನಗೆ ಅಸಹ್ಯ ಅನ್ನಿಸ್ತಾ ಇದೆ, ಅವ್ರು ನಡ್ಕೊಳ್ಳುವಂಥ ರೀತಿ ನನಗೆ ನೋವನ್ನು ಉಂಟು ಮಾಡಿದೆ. ಆದರೂ ಕೂಡ ನಾನು ವಿಶ್ವಾಸಿಗಳಿಗಾಗಿ ಅವಮಾನವನ್ನು ಅನುಭವಿಸಲು ಇಷ್ಟಪಡ್ತೇನೆ ಅಂತ ಹೇಳಿ. ಇವತ್ತಿನ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ, ಶಿಷ್ಯರು ಯಾವಾಗಲೂ ಮಾತನಾಡಿಕೊಂಡೇ ಇರುವಂಥವರು. ನೀವು ನೋಡ್ತೀರಾ, ಯಾವಾಗ ಯೇಸು ಕ್ರಿಸ್ತರು ಏನಾದರೂ ಒಂದು ಬೋಧನೆಯನ್ನು ಕೊಟ್ಟ ತಕ್ಷಣ ಪೇತ್ರನ ಕೆಲಸ ಏನು, ಪ್ರಶ್ನೆ ಮಾಡುವಂಥದ್ದು. ಇದು ಹೇಗೆ ಸ್ವಾಮಿ, ನಾವು ಎಲ್ಲವನ್ನ ಬಿಟ್ಟು ಬಂದಿದ್ದೇವಲ್ಲ, ಅದಕ್ಕೆ ನಮಗೇನು ದೊರೆಯುತ್ತದೆ, ನಾನು ನಿಮ್ಮನ್ನು ಎಂದಿಗೂ ಕೂಡ ತಿರಸ್ಕಾರ ಮಾಡುವುದಿಲ್ಲ. ಹೀಗೆ ಏನೇ ಕೇಳಿದರೂ ಕೂಡ ಪೇತ್ರ ಒಂದಲ್ಲ ಒಂದು ಪ್ರಶ್ನೆಯನ್ನು ಕೇಳ್ತಾ ಇರ್ತಾನೆ. ಮಾತು. ನೋಡ್ತೇವೆ, ಪ್ರಭು ಯೇಸು ಕ್ರಿಸ್ತರು ಇವತ್ತಿನ ಶುಭ ಸಂದೇಶದಲ್ಲಿ ಹೋಗಿ ಏಕಾಂತ ಸ್ಥಳದಲ್ಲಿ ಇನ್ನೊಬ್ಬರ ಜೊತೆಗೆ ಮಾತನಾಡೋದಕ್ಕಾಗುತ್ತಾ? ಇಲ್ಲ. ಮೌನವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಸ್ವಾಮಿ. ಪ್ರಾರ್ಥನೆಯನ್ನು ಮಾಡಿ ಆ ಪ್ರಾರ್ಥನೆಯ ಶಕ್ತಿಯನ್ನು ಪಡೆದುಕೊಂಡು ಹಿಂತಿರುಗಿ ಬರಬೇಕಾದ್ರೆ ಶಿಷ್ಯರು ಸರೋವರದಲ್ಲಿ ಮೀನನ್ನೇನಾದರೂ ಹಿಡಿತಾ ಇರ್ತಾರೆ. ಆಗ ನೋಡ್ತೇವೆ, ಯೇಸು ಕ್ರಿಸ್ತರು ಬರ್ತಾ ಇರಬೇಕಾದ್ರೆ ನೀರಿನ ಮೇಲೆ ನಡ್ಕೊಂಡು ಬಂದಾಗ ಆ ಶಿಷ್ಯರಿಗೆ ಅವರಿಗೆ ದೇವರು ಅಂತ ಕಾಣಿಸೋದೇ ಇಲ್ಲ. ಪ್ರಭು ಯೇಸುವಿನ ಜೊತೆಗೆ ಊಟ ಮಾಡಿದ್ದಾರೆ, ಜೊತೆಗೆ ಜೀವನವನ್ನು ನಡೆಸಿದ್ದಾರೆ. 3 ವರ್ಷಗಳ ಕಾಲ ಅವ್ರು ಎಲ್ಲಿದ್ದರೂ ಅಲ್ಲಿದ್ದಾರೆ. ಅವ್ರು ಹೇಳ್ತಾರೆ, ಭೂತ ಅಂತ ಕಿರ್ಚ್ಕೊಳ್ತಾರೆ. ಯೇಸು ಕ್ರಿಸ್ತರನ್ನು ಗೋಸ್ಟ್ ಅಂತ ಸಂಬೋಧಿಸ್ತಾರೆ, ಭೂತ ಅಂತ ತಿಳ್ಕೊಳ್ತಾರೆ. ಆಗ ಪ್ರಭು ಯೇಸು ಕ್ರಿಸ್ತರು, ಭಯಪಡಬೇಡಿ, ಫಿಯರ್ ನಾಟ್. ಕಳೆದ ಭಾನುವಾರ ಪ್ರಬೋಧನೆ ನಾನು ಹೇಳಿದ್ದೆ, ಫಿಯರ್ ನಾಟ್, ಐ ಆಮ್ ವಿತ್ ಯು. ಆರಾಧನೆಯನ್ನು ಮಾಡಬೇಕಾದ್ರೆ ಇದೇ ಮಾತನ್ನು ಹೇಳಿದ್ದೆ, ಫಿಯರ್ ನಾಟ್, ಐ ಆಮ್ ವಿತ್ ಯು. ಇವತ್ತಿನ ಈ ಒಂದು ವಾಚನದಲ್ಲಿ ಕಂಡು ಬರುವಂತಹ ಮಾತು, ಭಯಪಡಬೇಡಿ, ನಾನೇ.
ಪ್ರಭು ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ. ಆನಂತರ ಪೇತ್ರನಿಗೆ ಅರಿವಾಗ್ತದೆ. ಆತ ಹೇಳ್ತಾನೆ, ಸ್ವಾಮಿ, ನಾನು ನಿನ್ನ ಬಳಿಗೆ ಬರಬೇಕು, ನಾನು ನಿಮ್ಮ ಬಳಿಗೆ ಬರಬೇಕು. ಪೇತ್ರ ಬರೋದಕ್ಕೆ ಹೊರಡ್ತಾನೆ. ಯೇಸು ಸ್ವಾಮಿಯ ಮುಖವನ್ನು ನೋಡಿಕೊಂಡು ಆತ ನಡ್ಕೊಂಡು ಬರ್ತಾ ಇರ್ತಾನೆ. ಅವನಿಗೇನೂ ಆಗೋದಿಲ್ಲ, ಮುಳುಗೋದಿಲ್ಲ. ಅವನು ನಡ್ಕೊಂಡು ಸ್ವಾಮಿ ಹತ್ರಕ್ಕೆ ಹೋಗ್ಬೇಕಾದ್ರೆ ಅವಾಗ ಅವನಿಗೆ ಅನಿಸುತ್ತೆ, ಅಯ್ಯೋ, ನಾನು ನೀರಿನ ಮೇಲೆ ನಡೆಯುತ್ತಾ ಇದ್ದೇನೆ. ಎಲ್ಲಿಯವರೆಗೆ ಪೇತ್ರನ ದೃಷ್ಟಿ ಪ್ರಭು ಯೇಸುವಿನ ಕಡೆಗೆ ಇತ್ತೋ ಅಲ್ಲಿಯವರೆಗೆ ಪೇತ್ರ ನಡ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದ. ಎಲ್ಲಿಯವರೆಗೆ ಆತನ ದೃಷ್ಟಿ ಯೇಸುವಿನಿಂದ ಕೆಳಗಡೆ ಹೋಯ್ತೋ ಅವನು ನೀರಿನಲ್ಲಿ ಮುಳುಗೋದಕ್ಕೆ ಆರಂಭವಾದ. ಆಗ ಪ್ರಭು ಯೇಸು ಕ್ರಿಸ್ತರು ಅವನನ್ನು ಹಿಡಿದು ಮೇಲೆತ್ತಿ ಹೇಳ್ತಾರೆ, ಅಲ್ಪ ವಿಶ್ವಾಸಿಯೇ, ಯಾಕೆ ನಿನಗೆ ಹೆದರಿಕೆ? ಅಲ್ಪ ವಿಶ್ವಾಸಿಯೇ, ವಿಶ್ವಾಸವಿರುವಂಥವರು ದೇವರನ್ನು ಕಾಣಲು ಸಾಧ್ಯ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕೂಡ ನಮ್ಮ ದೇವರ ಒಂದು ಅನುಗ್ರಹಕ್ಕೆ ಪಾತ್ರರಾಗುವಂತೆ ಆಗಲಿ. ಆದಷ್ಟು ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ಈ ಲಾಕ್ಡೌನ್ ಪೀರಿಯಡ್ಗಳಲ್ಲಿ ನಾವು ಮನೆಯಲ್ಲಿಯೇ ಇದ್ದೆವು. ಈ ಒಂದು ಕೊರೋನಾ ವೈರಸ್ಸನ್ನು ಹೊಡೆದೋಡುವುದಕ್ಕೆ ಪ್ರಯತ್ನವನ್ನು ಮಾಡಿದೆವು. ಇವತ್ತು ಕೂಡ ಇದು ತನ್ನ ತಾಂಡವವನ್ನು ಆಡ್ತಾ ಇದೆ. ಆದರೂ ಕೂಡ ಈ ಸಂದರ್ಭದಲ್ಲಿ 10 ವರ್ಷಕ್ಕಿಂತ ಕೆಳಗಿರುವಂಥವರು, 60 ವರ್ಷ ದಾಟಿರುವಂಥವರು ದೇವಾಲಯಕ್ಕೆ ಬಂದು ಪ್ರಾರ್ಥನೆಯನ್ನು ಮಾಡೋದಕ್ಕೆ ಆಗ್ತಾ ಇಲ್ಲ. ಈ ಬಲಿಪೂಜೆಯನ್ನು ನೀವು ವೀಕ್ಷಿಸ್ತಾ ಇರಬೇಕಾದ್ರೆ, ಇದರಲ್ಲಿ ನೀವು ಭಾಗವಹಿಸ್ತಾ ಇರಬೇಕಾದ್ರೆ ನೆನಪು ಮಾಡಿಕೊಳ್ಳಿ, ದೇವರ ವಾಕ್ಯವನ್ನು. ತಂಗಾಳಿಯಲ್ಲಿ ದೇವರ ದರ್ಶನವಾಗುತ್ತದೆ. ಆ ರೀತಿಯಲ್ಲಿ ಆ ದೇವರ ದಿವ್ಯ ಅನುಭವ ಈ ಬಲಿಪೂಜೆಯಲ್ಲಿ ನಿಮಗೆ ದೊರೆಯುವಂತೆ ಆಗಲಿ. ನೆನಪು ಮಾಡಿಕೊಳ್ಳಿ, ಕೀರ್ತನಕಾರನ ಮಾತು 46ನೇ ಅಧ್ಯಾಯ 10ನೇ ವಚನ, ಬಿ ಸ್ಟಿಲ್ ಆ್ಯಂಡ್ ನೋ ದಟ್ ಐ ಆಮ್ ಗಾಡ್. ಮೌನವಾಗಿದ್ದು ಅರ್ಥ ಮಾಡಿಕೋ, ನಾನು ದೇವರೆಂದು. ಆಮೆನ್. ವಿಶ್ವಾಸ ಪ್ರಮಾಣವನ್ನು ನಿವೇದಿಸೋಣ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮನಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೋನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು 3ನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸ್ತೇನೆ. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ನಮ್ಮ ಕೋರಿಕೆಗಳನ್ನು ಸ್ವಾಮಿಯ ಚರಣಕ್ಕೆ ಸಮರ್ಪಿಸಿ ಪ್ರಾರ್ಥನೆಯನ್ನು ಮಾಡೋಣ. ಹರಿಹರದ ಆರೋಗ್ಯ ಮಾತೆ ದಿವ್ಯ ಸನ್ನಿಧಾನದಲ್ಲಿ ಆ ದಯಾಮಯ ದೇವರು ನಮ್ಮ ಪ್ರಾರ್ಥನೆಯನ್ನು ಅವರ ಬಿನ್ನಹದ ಸಹಾಯದಿಂದ ಆಲಿಸುವಂತೆ ಆಗಲಿ ಎಂದು ಕೇಳಿಕೊಳ್ಳೋಣ. ಪವಿತ್ರ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ಪ್ರಭು ತಮ್ಮ ಔದಾರ್ಯದಿಂದ ಅದನ್ನು ಕಾದಿರಿಸಲಿ ಹಾಗೂ ಸುರಕ್ಷಿತವಾಗಿ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಇವರನ್ನು, ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಇವರನ್ನು, ಸಕಲ ಧರ್ಮಾಧ್ಯಕ್ಷರನ್ನು, ಯಾಜಕ ವರ್ಗವನ್ನು ಕಾಪಾಡಲಿ ಎಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ವಿಶ್ವದ ಸಕಲ ಜನತೆಗಾಗಿ ಪ್ರಾರ್ಥಿಸೋಣ. ಪ್ರಭು ತಮ್ಮ ಔದಾರ್ಯದಿಂದ ಜನರ ಮಧ್ಯೆ ಸೌಹಾರ್ದತೆಯನ್ನು ಸಂರಕ್ಷಿಸಿ ಕಾಪಾಡಲಿ ಎಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ಕೋವಿಡ್-19 ಈ ವಿಚಿತ್ರ ಕಾಯಿಲೆಗೆ ಸಿಕ್ಕಿ ಹಾಕಿಕೊಂಡಿರುವಂತಹ ಸರ್ವರಿಗಾಗಿ ಪ್ರಾರ್ಥಿಸೋಣ. ಮರಣ ಹೊಂದಿರುವಂಥವರು ಹಾಗೂ ಅವರ ಕುಟುಂಬ ವರ್ಗದವರಿಗಾಗಿ, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಾ ಇರುವಂಥವರು ಗುಣಮುಖರಾಗಲೆಂದು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮ ನಲ್ಮೆಯ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಫ್ರಾನ್ಸಿಸ್ ಸೆರಾವೋ ಇವರು ಕೋವಿಡ್-19 ಈ ಒಂದು ಪಿಡುಗಿಗೆ ತುತ್ತಾಗಿರಬೇಕಾದರೆ ಅವರ ಆರೋಗ್ಯದ ವೃದ್ಧಿಗಾಗಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ.
ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸೋಣ. ಈ ಬಲಿಪೂಜೆಯನ್ನು ನಮ್ಮ ಮನೆಗೆ ತಲುಪಿಸಲು ಪ್ರಯತ್ನ ಪಡ್ತಾ ಇರುವಂತಹ ಡಿವೈನ್ ವರ್ಲ್ಡ್ TV ಚಾನೆಲ್ನ ಸರ್ವ ಸಿಬ್ಬಂದಿಗಾಗಿ, ಹರಿಯರ್ ಮಾತಾ ಯೂಟ್ಯೂಬ್ ಚಾನೆಲ್ನಲ್ಲಿ, ಫೇಸ್ಬುಕ್ ಪೇಜ್ನಲ್ಲಿ ಇದನ್ನು ಬಿತ್ತರಿಸಲು ಸಹಾಯ ಹಸ್ತವನ್ನು ನನ್ನ ಜೊತೆಗೆ ಸೇರಿ ನೀಡುತ್ತಾ ಇರುವಂಥ ಪ್ರತಿಯೊಬ್ಬರನ್ನು ಸ್ಮರಿಸಿಕೊಂಡು, ಅದೇ ರೀತಿಯಲ್ಲಿ ಈ ಒಂದು ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇರುವಂತಹ ನಿಮ್ಮೆಲ್ಲರನ್ನು ದೇವರು ಹರಿಸಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ಒಂದು ನಿಮಿಷ ಮೌನವಾಗಿ ನಮ್ಮ ವೈಯಕ್ತಿಕ ಕೋರಿಕೆಗಳನ್ನು ಸ್ವಾಮಿಯ ಚರಣಕ್ಕೆ ಅರ್ಪಿಸೋಣ. ಸರ್ವಶಕ್ತ ಕರುಣಾಳು ದೇವರೇ, ನಮ್ಮ ಕೋರಿಕೆಗಳನ್ನು, ನಮ್ಮ ಪ್ರಾರ್ಥನೆಗಳನ್ನು ನಿಮ್ಮ ಚರಣಕ್ಕೆ ಅರ್ಪಿಸಿದ್ದೇವೆ. ಇವುಗಳನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಬೇಕೆಂದು ಈ ಧರೆಯಲ್ಲಿ ಸರ್ವಶ್ರೇಷ್ಠ ನಾಮವಾಗಿರುವ ಪ್ರಭು ಯೇಸುವಿನ ನಾಮದಲ್ಲಿ ಭಕ್ತಿಯಿಂದಲೂ ವಿನಯದಿಂದಲೂ ಪ್ರಾರ್ಥಿಸುತ್ತೇವೆ. ಆಮೆನ್. ಪೀಠದ ಬಳಿ ಬರುವೆ, ಕಾಣಿಕೆ ತಂದಿರುವೆ. ಪೀಠದ ಬಳಿ ಬರುವೆ, ಕಾಣಿಕೆ ತಂದಿರುವೆ. ಒಡಲಾಳದ ಈ ಅರ್ಪಣೆ, ಮನದಾಳದ ಸಮರ್ಪಣೆ, ಸ್ವೀಕರಿಸೋ ಪ್ರಭು ನನ್ನ ದುಡಿಮೆಯ ಫಲಗಳನ್ನು. ಅನುಗ್ರಹಿಸೋ ಪ್ರಭು ನಿನ್ನ ವರಗಳ ಧಾರೆಯನು. ಪೀಠದ ಬಳಿ ಬರುವೆ, ಕಾಣಿಕೆ ತಂದಿರುವೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಧರ್ಮಸಭೆಯ ಈ ಕಾಣಿಕೆಗಳನ್ನು ಸಂತೋಷದಿಂದ ಸ್ವೀಕರಿಸಿರಿ. ನಿಮಗೆ ಸಮರ್ಪಿಸಲೆಂದು ನೀವೇ ದಯೆಯಿಂದ ದಯಪಾಲಿಸಿರುವ ಇವುಗಳನ್ನು ನಿಮ್ಮ ಶಕ್ತಿಯಿಂದ ನಮ್ಮ ರಕ್ಷಣೆಯ ರಹಸ್ಯವನ್ನಾಗಿ ಮಾರ್ಪಡಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮರೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಏತಿದ್ದೇವೆ.
ನಮ್ಮ ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಏಕೆಂದರೆ ಪಾಪವೊಂದನ್ನು ಬಿಟ್ಟು ಮತ್ತೆಲ್ಲದರಲ್ಲಿಯೂ ನಮ್ಮಂತೆಯೇ ಜೀವಿಸಲು ನಮಗೆ ಒಬ್ಬ ರಕ್ಷಕರನ್ನು ನಿಮ್ಮ ದಯೆಯಿಂದ ಕಳುಹಿಸುವಟ್ಟು ಲೋಕವನ್ನು ಪ್ರೀತಿಸಿದಿರಿ. ಹೀಗೆ ನಿಮ್ಮ ಪುತ್ರರಲ್ಲಿ ನೀವು ಪ್ರೀತಿಸಿದ್ದನ್ನೇ ನಮ್ಮಲ್ಲೂ ಪ್ರೀತಿಸುವಂತಾಯಿತು. ನಾವು ಅವಿಧತೆಯಿಂದ ಪಾಪಗೈದು ಕಳೆದುಕೊಂಡ ನಿಮ್ಮ ಕೊಡುಗೆಗಳನ್ನು ಅವರ ವಿಧೇಯತೆಯಿಂದ ಮರಳಿ ಪಡೆಯುವಂತಾಯಿತು. ಆದುದರಿಂದ ಪ್ರಭು ಸಕಲ ದೂತ ಸಂತರ ಸಮೇತ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತ ಸಂಭ್ರಮದಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು, ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ.
ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತ ಜೀವವಿವ ರೊಟ್ಟಿಯನ್ನು ರಕ್ಷಣೆ ನೀವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫ್ ಅವರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯಲ್ಲಿ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮರೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ
ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ನಾವು ಪವಿತ್ರ ಪರಮಪ್ರಸಾದವನ್ನು ಸ್ವೀಕರಿಸುವಂಥ ಸಮಯವಾಗಿದೆ. 10 ವರ್ಷದ ಕೆಳಗಿನ ಮಕ್ಕಳು, 60 ವರ್ಷ ದಾಟಿದ ಹಿರಿಯರು, ಅನಾರೋಗ್ಯದಲ್ಲಿ ಇರುವಂಥವರು ದೇವಾಲಯಕ್ಕೆ ಬರಲು ಅವಕಾಶವಾಗ್ತಾ ಇಲ್ಲ. ಅದಕ್ಕಾಗಿ ಆಧ್ಯಾತ್ಮಿಕ ಪರಮಪ್ರಸಾದವನ್ನು ಸ್ವೀಕರಿಸುವ ಅವಕಾಶವನ್ನು ವಿಶ್ವಗುರು ಫ್ರಾನ್ಸಿಸ್ ರವರು ನಮಗೆ ನೀಡಿದ್ದಾರೆ. ಈ ಬಲಿಪೂಜೆಯಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿರುವಂತಹ ನಿಮಗೆಲ್ಲರಿಗೂ ಕೂಡ ಪರಮಪ್ರಸಾದದ ವರದಾನ ದೊರೆಯುವಂತೆ ಆಗಲಿ ಎಂದು ಕೇಳಿಕೊಳ್ಳುತ್ತಾ, ಈ ಆಧ್ಯಾತ್ಮಿಕವಾಗಿ ಪರಮಪ್ರಸಾದವನ್ನು ಸ್ವೀಕಾರ ಮಾಡುವ ಪ್ರಾರ್ಥನೆಯನ್ನು ನಾವೆಲ್ಲರೂ ಗೀತೆಯನ್ನು ಆಲಿಸುತ್ತಾ ಹೇಳೋಣ. ಪರಮ ಭೋಜನ, ಈ ದಿವ್ಯ ಭೋಜನ, ಪರಮ ಭೋಜನ, ಈ ದಿವ್ಯ ಭೋಜನ, ಆತ್ಮ ಹಸಿವ ನೀಗಿ ಪೋರೆವ, ಆತ್ಮ ಹಸಿವ ನೀಗಿ ಪೋರೆವ, ಸ್ವರ್ಗದೌತಣ, ಪರಮ ಭೋಜನ, ಈ ದಿವ್ಯ ಭೋಜನ. ಪ್ರಾರ್ಥಿಸೋಣ. ಪ್ರಭು, ನಾವು ಭುಜಿಸಿದ ಈ ಪರಮ ಪ್ರಸಾದವು ನಮ್ಮನ್ನು ರಕ್ಷಿಸಲಿ. ಅಂತೆಯೇ ನಿಮ್ಮ ಸತ್ಯದ ಜ್ಯೋತಿಯಲ್ಲಿ ನಮ್ಮನ್ನು ದೃಢಪಡಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆಯ ಬಸಲಿಕ ಪುಣ್ಯಕ್ಷೇತ್ರದಿಂದ ಈ ಬಲಿಪೂಜೆ ನಿಮಗಾಗಿ ಮೂಡಿಬಂದಿದೆ. ಕರ್ನಾಟಕದ ಮಧ್ಯಭಾಗದಲ್ಲಿರುವ ಹರಿಹರದಲ್ಲಿ ಯೇಸುವಿನ ತಾಯಿ ಮರಿಯಮ್ಮನವರ ದರ್ಶನವಾಗಿತ್ತು. ಈ ದರ್ಶನವನ್ನು ಆ ತಾಯಿ ಸ್ಥಳದಲ್ಲಿ ನೀಡಿದ್ದಾರೆ. ಹಾಗೂ ಇಡೀ ರಾಜ್ಯದಲ್ಲಿ ತಾಯಿಯ ದರ್ಶನವನ್ನು ಪಡೆದುಕೊಂಡಂಥ ಏಕೈಕ ಪುಣ್ಯ ಭೂಮಿ ಹರಿಹರವಾಗಿರುತ್ತದೆ. ಇಲ್ಲಿಂದ ಈ ಬಲಿಪೂಜೆಯನ್ನು ಬಿತ್ತರಿಸಲು ನಮಗೆ ತಮ್ಮ ಸಹಾಯ ಹಸ್ತವನ್ನು ಚಾಚ್ತಾ ಇರುವಂತಹ ಡಿವೈನ್ ವರ್ಡ್ TV ಚಾನೆಲ್ನ ಸರ್ವರಿಗೂ ನಾನು ವಂದನೆಯನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಬಲಿಪೂಜೆ ಮೂಡಿಬರಲು ತಮ್ಮ ಸಹಾಯ ಹಸ್ತವನ್ನು ಚಾಚ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ವಂದನೆಯನ್ನು ಸಮರ್ಪಿಸ್ತಾ ಇದ್ದೇನೆ. ಹರಿಹರದ ಆರೋಗ್ಯ ಮಾತೆಯ ಪುಣ್ಯಕ್ಷೇತ್ರದ ಬೆಳವಣಿಗೆಗೆ ತಮ್ಮ ತನು ಮನ ಧನದ ಸಹಾಯವನ್ನು ಮಾಡ್ತಾ ಇರುವಂತಹ ನಿಮಗೆಲ್ಲರಿಗೂ ಕೂಡ ನಾನು ವಂದನೆಯನ್ನು ಸಮರ್ಪಿಸುತ್ತಾ ಇದ್ದೇನೆ. ದೇವರ ಅನುಗ್ರಹ ಮತ್ತು ಆಶೀರ್ವಾದ ನಿಮ್ಮ ಹೃದಯವನ್ನು ತುಂಬುವಂತೆ ಆಗಲಿ ಎಂದು ಭಕ್ತಿಯಿಂದ ಬೇಡಿಕೊಳ್ಳುತ್ತೇನೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮರೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಒಂದು ಸದಾ ನಿಮ್ಮಲ್ಲಿ
ನೆಲೆಸಲಿ. ಆಮೆನ್. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ.